ಬಂಧುಗಳೇ, ಈ ದಿನ ಕಾಸರಗೋಡು ಜಿಲ್ಲೆಯ ಕುಂಬಳೆ ಸಮೀಪವಿರುವ ಸುಪ್ರಸಿದ್ಧ ಅನಂತಪುರ ದೇವಾಲಯವನ್ನು ನೋಡೋಣ. ಹಾಗೆಯೇ ಕೆಲವೊಂದು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವ ಸಣ್ಣ ಪ್ರಯತ್ನವನ್ನು ಮಾಡುತ್ತೇವೆ. ಶುದ್ಧ ತಿಳಿನೀರಿನ ಮಧ್ಯದಲ್ಲಿ ಅತ್ಯಾಕರ್ಷಕವಾಗಿ ಕಂಗೊಳಿಸುವ ದೇವಾಲಯ ಆಸ್ತಿಕ ಬಂಧುಗಳನ್ನು ಕೈಬೀಸಿ ಕರೆಯುತ್ತಿದೆ. ಅತಿ ಪುರಾತನ ಇತಿಹಾಸವಿರುವ ಈ ದೇವಾಲಯದ ಸಮೀಪ ಅಗಸ್ತ್ಯ ಮಹರ್ಷಿಗಳು ತಪಸ್ಸನ್ನು ಮಾಡುತ್ತಿದ್ದರಂತೆ. ದೇವಾಲಯದ ಬಲಪಕ್ಕದಲ್ಲಿ ಗುಹೆಯೊಂದನ್ನು ಗಮನಿಸಿ. ಈ ಗುಹೆಯ ಮೂಲಕ ಅನಂತ ಪದ್ಮನಾಭ ಸ್ವಾಮಿ ತಿರುವನಂತಪುರದ ಅನಂತ ಪದ್ಮನಾಭ ದೇವಾಲಯದ ಕಡೆಗೆ ಹೋಗುತ್ತಿದ್ದರಂತೆ. ಅನಂತಪುರದ ಶ್ರೀಮನ್ನಾರಾಯಣ ಮೂಲರೂಪಿ ಸಾನ್ನಿಧ್ಯ ಇದು. ತಿರುವನಂತಪುರದ ದೇವಾಲಯದಲ್ಲಿ ಪದ್ಮನಾಭ ಸ್ವಾಮಿ ಅನಂತಶಯನ ರೂಪದಲ್ಲಿದ್ದರೆ ಇಲ್ಲಿ ಕುಳಿತ ರೂಪದಲ್ಲಿ ಕಾಣಬಹುದು. ಮತ್ತೊಂದು ವಿಶೇಷವೆಂದರೆ ಇಲ್ಲಿಯ ವಿಗ್ರಹ 70 ಗಿಡಮೂಲಿಕೆಗಳನ್ನು ಸೇರಿಸಿ ಕಡು ಶರ್ಕರಾದಿಗಳಿಂದ ನಿರ್ಮಿಸಿದ್ದು. ಇಲ್ಲಿ ಹಿಂದೆ ಬಿಲ್ವಮಂಗಳ ಸ್ವಾಮಿ ಪೂಜೆ ಮಾಡುತ್ತಿರುವಾಗ ಅನಾಥ ಬಾಲಕನೊಬ್ಬ ಕಾಣಿಸಿದನಂತೆ. ಅವನನ್ನು ಬಹಳ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದರಂತೆ. ಒಂದಾವೃತ್ತಿ ಆತನ ಅತಿಯಾದ ಚೇಷ್ಟೆಯಿಂದ ಅವರು ಸಿಟ್ಟಾದರಂತೆ. ಪರಿಣಾಮ ಬಾಲಕ ಕಾಣದಾದ. ಎಲ್ಲೆಲ್ಲಿ ಹುಡುಕಿದರೂ ಕಾಣದಾದಾಗ ಗುಹೆಯನ್ನು ಹೊಕ್ಕರಂತೆ. ಆ ಗುಹೆಯಲ್ಲಿ ಆ ಮಗುವೇ ಪರಮಾತ್ಮನಾಗಿ ಪ್ರತ್ಯಕ್ಷನಾದನಂತೆ. ಮತ್ತೊಂದು ಇಲ್ಲಿಯ ವಿಶೇಷವೆಂದರೆ ಇಲ್ಲಿ ಯಾವುದೇ ಜಾತಿ ಮತ ಪಂಥದವರಿಗೆ ಮುಕ್ತವಾಗಿ ದೇವಾಲಯವನ್ನು ಪ್ರವೇಶಿಸಬಹುದು. ಇಲ್ಲಿಯ ಮೊಸಳೆಯ ಬಗ್ಗೆ ತಿಳಿಯಲೇಬೇಕು. ಬಬಿಯಾ ಎಂಬ ಮೊಸಳೆ ಶುದ್ಧ ಸಸ್ಯಾಹಾರಿಯಾಗಿ ಪರಮಾತ್ಮನ ನೈವೇದ್ಯ ಪ್ರಸಾದವನ್ನು ಮಾತ್ರ ಸ್ವೀಕರಿಸುತ್ತದೆ. ಇದುವರೆಗೆ ಯಾರಿಗೂ ಹಾನಿ ಮಾಡಿದ್ದಿಲ್ಲವೆಂದು ಅಲ್ಲಿಯ ಅರ್ಚಕರಿಂದ ತಿಳಿಯಿತು. 1946ರಲ್ಲಿ ಬ್ರಿಟಿಷ್ ಸೇನಾಧಿಕಾರಿಯೊಬ್ಬ ಮೊಸಳೆಯನ್ನು ಗುಂಡಿಟ್ಟು ಸಾಯಿಸಿದನಂತೆ. ಅದರ ಪರಿಣಾಮ ಕೆಲವೇ ದಿನಗಳಲ್ಲಿ ಆತ ಸತ್ತನಂತೆ. ವಿಶೇಷವೆಂದರೆ ಕೆಲವೇ ದಿನದಲ್ಲಿ ಸರೋವರದಲ್ಲಿ ಮೊಸಳೆ ಪುನಃ ಪ್ರತ್ಯಕ್ಷವಾಯಿತು. ಇದಲ್ಲವೇ ಸ್ವಾಮಿಯ ಪವಾಡ. ದೇವಾಲಯ ವಿಶಾಲವಾದ ಪ್ರದೇಶದಲ್ಲಿದೆ. ಪ್ರವಾಸಿಗರು ಕೂಡ ಇಲ್ಲಿಯ ಮನೋಹರವಾದ ದೃಶ್ಯಾವಳಿಯನ್ನು ಕಣ್ತುಂಬಿಸಿಕೊಳ್ಳಬಹುದು.
ದೇವಾಲಯದ ಪಕ್ಕದಲ್ಲಿಯೇ ಎತ್ತರವಾದ ಪ್ರದೇಶವಿದೆ. ಪ್ರವಾಸಿಗರಿಗೆ ಬೇಕಾದ ತಂಗು ತಾಣವೂ ಇದೆ. ಖಂಡಿತ ನೋಡಲೇಬೇಕಾದ ಪ್ರದೇಶ. ಆ ಅನಂತ ಶಯನ ಕೇಳುಗರಿಗೆ ವೀಕ್ಷಕರಿಗೆ ಸನ್ಮಂಗಲವನ್ನು ಕರುಣಿಸಲೆಂದು ಪ್ರಾರ್ಥಿಸುತ್ತಾ ನಮ್ಮ ಪಯಣ ಮುಂದಿನ ಕ್ಷೇತ್ರ ದರ್ಶನದ ಕಡೆಗೆ.